ಪ್ರೀತಿನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ದಿನದ ಜ್ಞಾನಮಯ ಬೆಳಕು ಕಗ್ಗ ಸರಣಿ ಸಂಚಿಕೆ 247. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ನಾನೆನುವವನೆ ವಿಶ್ವಚಕ್ರನಾಭಿಯವಂಗೆ, ನಾನೆನುವವನೆ ವಿಶ್ವಚಕ್ರನಾಭಿಯವಂಗೆ, ಕಾಣಬಹ ದಿಗ್ವಿವರ ಚಕ್ರನೇಮಿ ಪಥಾಗ ಆನಂತ್ಯವೀ ಜಗಚ್ಚಕ್ರನಾಭಿಕ್ರಮತೆ ತಾನುಂದೆ ಸತ್ವವದು ಮಂಕುತಿಮ್ಮ, ತಾನುಂದೆ ಸತ್ವವದು ಮಂಕುತಿಮ್ಮ. ಪ್ರಿಯರೇ, ಪ್ರಪಂಚವನ್ನು ಒಂದು ಚಕ್ರಕ್ಕೆ ಹೋಲಿಕೆ ಮಾಡಿದರೆ ನಾವೆಲ್ಲರೂ ಅಲ್ಲಿ ಮಧ್ಯಭಾಗದಲ್ಲಿ ಅಂದರೆ ಕೇಂದ್ರ ಬಿಂದುವಿನಲ್ಲಿ ಇರುತ್ತೇವೆ. ಆಗ ಪ್ರಪಂಚದಲ್ಲಿ ನಡೆಯುವ ಎಲ್ಲ ಆಗುಹೋಗುಗಳು ನಮಗೆ ಕಾಣಿಸುತ್ತವೆ. ಇವು ಕಾಲಚಕ್ರದ ದಾರಿಯೂ ಆಗಿರುತ್ತದೆ. ಅಂತೆಯೇ ಈ ಜಗತ್ತಿನಲ್ಲಿ ನಡೆಯುವ ಆಗುಹೋಗುಗಳಿಗೆ ಕೊನೆ ಇಲ್ಲ. ಚಕ್ರ ಮತ್ತು ನಾಭಿಗಳ ನಿಯಮಕ್ಕೆ ಅಂತ್ಯವೂ ಇಲ್ಲ. ಅದು ಸುತ್ತುತ್ತಲೇ ಇರುತ್ತದೆ. ಅದುವೇ ಒಂದು ಶಕ್ತಿಯಾಗಿ ಅಲ್ಲಿ ಕಾಣಿಸುತ್ತದೆ. ಈ ಪ್ರಪಂಚದಲ್ಲಿ ನಮ್ಮ ಮತ್ತು ಪ್ರಕೃತಿಯ ನಡುವೆ ಹಾಗೂ ನಮ್ಮ ಮತ್ತು ಸಮಾಜದ ನಡುವೆ ಇರುವ ಸಂಬಂಧಗಳ ಸ್ವರೂಪವನ್ನದು ಸೂಚಿಸುತ್ತದೆ. ಈ ಎಲ್ಲ ಅಂಶಗಳ ಒಡನಾಟವೇ ಜೀವನದ ತಿರುಳಾಗಿದೆ. ನಾನು ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿದ್ದೇನೆ ಎನ್ನುವಾಗಲೇ ನಾನು ಕೇಂದ್ರ ಬಿಂದುವಿನಲ್ಲಿದ್ದು ಎಲ್ಲ ವಸ್ತು ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತೇವೆ. ಅದು ಎಲ್ಲಿಯವರೆಗೆ ಬೆಸೆದುಕೊಂಡಿರುತ್ತದೋ ಅಲ್ಲಿಯವರೆಗೆ ಜೀವನ ಚಕ್ರಪಥವು ಸಾಗುತ್ತದೆ. ಕಾಲಚಕ್ರದಲ್ಲಿ ಬದಲಾವಣೆಗಳು ಸಹಜವಾಗಿಯೇ ನಡೆಯುತ್ತವೆ. ಹಾಗಾಗಿ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸಮತೋಲನವಿರಬೇಕು. ಅಲ್ಲಿಯೇ ಸಂಬಂಧಗಳ ಬೆಳವಣಿಗೆಯ ಸ್ವರೂಪವು ಕಾಣಿಸುತ್ತದೆ. ಅದು ಅನಂತವಾಗಿರುತ್ತದೆ. ಕಾಲಚಕ್ರದ ನಡುವೆ ಬದುಕುವಾಗ ದ್ವೇಷ, ಅಸೂಹೆ, ಸ್ವಾರ್ಥ ಇತ್ಯಾದಿಗಳನ್ನು ಬಿಟ್ಟು ಪ್ರೀತಿ, ಪ್ರೇಮ, ಮಮತೆ, ಶಾಂತಿ, ನಂಬಿಕೆ, ಸಹಬಾಳ್ವೆಯ ಬದುಕನ್ನು ನಮ್ಮದಾಗಿಸಿಕೊಳ್ಳಬೇಕು. ಆಗ ಜೀವನ ಚಕ್ರವು ಸುಂದರವಾಗಿಯೂ ಆನಂದಮಯವಾಗಿಯೂ ಇರುತ್ತದೆ ಎಂದು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.